ಪಾವಗಡ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಪುರಸಭಾ ಸದಸ್ಯರು ಹಾಗೂ ಮಾರುತಿ ಚಿತ್ರಮಂದಿರದ ಮಾಲೀಕರಾದ ಸುದೇಶ್ ಬಾಬು ಅವರು 60ನೇ ಹುಟ್ಟುಹಬ್ಬವನ್ನು ನೂರಾರು ಅಭಿಮಾನಿಗಳ ನಡುವೆ ಆಚರಿಸಿಕೊಂಡರು. ತಾಲೂಕಿನ ಶಾಸಕರಾದ ವೆಂಕಟರಮಣಪ್ಪ ಹುಟ್ಟುಹಬ್ಬ ಆಚರಣೆ ಸಂದರ್ಭದಲ್ಲಿ ಹಾಜರಿದ್ದು ಸುದೇಶ್ ಬಾಬುರವರಿಗೆ ಶುಭಾಶಯಗಳು ಕೋರಿದ್ದಾರೆ. ಈ ವೇಳೆ ಮಾಜಿ ಪುರಸಭೆ ಅಧ್ಯಕ್ಷರಾದ ಅಂಜನ್ ಕುಮಾರ್, ಪುರಸಭಾ ಸದಸ್ಯರಾದ ವೆಂಕಟರಮಣ, ತೆಂಗಿನಕಾಯಿ ರವಿ, ಮಾಜಿ ಅಧ್ಯಕ್ಷರಾದ ರಾಮಂಜನಪ್ಪ, ಮದ್ದಿಬಂಡೆ ಚಿತ್ತಪ್ಪ ಮತ್ತು SSK ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್, ಕನ್ನಡ ಯುವ ಸಂಘದ ಕೇಶವಚಂದ್ರ ದಾಸ್, ಹನುಮಂತರಾಯ, ಯೂತ್ ಕಾಂಗ್ರೆಸ್ನ ಮಹೇಶ್, ಶಂಕರ್ ರೆಡ್ಡಿ, ಗುತ್ತಿಗೆದಾರರಾದ ಸುಜಿತ್, ಅವಿನಾಶ್, ಹನುಮೇಶ್, ಗೋವಿಂದರಾಜು, ಭಾಸ್ಕರ್, ಸಿನಿಮಾ ಗಂಗಾಧರ್, ಅಲ್ಪಸಂಖ್ಯಾತ ಘಟಕದ ಶಾಬಾಬು, ರಿಜ್ವಾನುಲ್ಲಾ, ಕಾಲನಿ ರಾಮಾಂಜಿನಪ್ಪ, ರೈತ ಸಂಘದ ನರಸಿಂಹರೆಡ್ಡಿ, ಸಂಗೀತ ನಾಗರಾಜ್ ರೆಡ್ಡಿ, ಮಾಜಿ ಪುರಸಭಾ ಅಧ್ಯಕ್ಷರಾದಂಥ ವೇಲುರಾಜ್, ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಓಂಕಾರ್ ನಾಯ್ಕ್, ರಾಜೀವಂತಿ ಮಂಜು, ಉಪಾಧ್ಯಕ್ಷರಾದ DL ಮಣಿ, ಸ್ಟುಡಿಯೋ ಅಮರ್, ಬೆಡ್ ಅಶ್ವಥ್, ಪತ್ರಕರ್ತರಾದ ಲೋಕೇಶ್, ಉಪಾಧ್ಯಕ್ಷರಾದ DL ಮಣಿ, ಬೆಡ್ ಅಶ್ವಥ್, ಪತ್ರಕರ್ತರಾದ ಸತ್ಯಲೋಕೇಶ್, ಸಾಕ್ಷಿ ಪ್ರಕಾಶ್, ಓಂ ರಾಮ್ ಆಂಜನೇಯಲು, ನವೀನ್ ಕೀಲಾರಹಳ್ಳಿ, ಹೊಸದಿಗಂತ ನಾಗೇಂದ್ರ, ಅಂಜನ್, ತಿಮ್ಮರಾಜು ಮತ್ತಿತರರು ನೂರಾರು ಅಭಿಮಾನಿಗಳು ಸುದೇಶ್ ಬಾಬುರವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ರಾಮಪ್ಪ CK-ಪುರ, ಪಾವಗಡ. ಎಲ್ಲರೂ ತಿನ್ಸಕ್ ಹೋಗ್ಬೇಡ. ನೀವು ಹಾಕ್ರಿ ಈಗ ಮುಂಜಾನೆ ಈಗ ಮುಂಜಾನೆ